ಅಂತಾರಾಜ್ಯ ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋ ಇದೀಗ ಹಲಸಿನ ಹಣ್ಣು ಬಳಸಿ ಚಾಕೊಲೇಟ್ ಉತ್ಪಾದಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಜಾಕ್ ಫ್ರೂಟ್ ಎಕ್ಲೇರ್ಸ್ ಹೆಸರಿನ ಈ ಚಾಕೊಲೇಟ್ ಮಾರುಕಟ್ಟೆಗೆ ಪ್ರವೇಶಿಸುತ್ತಿದ್ದು, ಹಣ್ಣಿನಿಂದ ತಯಾರಿಸಿದ ಚಾಕೊಲೇಟ್ ಉತ್ಪನ್ನ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಮಾರುಕಟ್ಟೆಗೆ ಬಂದಿದೆ. ಈ ಸಾಧನೆ ತೋರಿದ ಭಾರತದ ಮೊದಲ ಸಂಸ್ಥೆಯಂತೆ ಕ್ಯಾಂಪ್ಕೋ ಗುರುತಿಸಿಕೊಂಡಿದೆ. ನೈಸರ್ಗಿಕವಾಗಿ ದೊರೆಯುವ ಹಾಗೂ ಕೆಲವು ಕೃಷಿ ತೋಟಗಳಲ್ಲಿ ಬಳಕೆಯಿಲ್ಲದ ಕೊಳೆಯುತ್ತಿದ್ದ ಹಲಸಿನ ಹಣ್ಣಿಗೆ ಈಗ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇದೆ. ಅದರಲ್ಲೂ ಯುರೋಪಿಯನ್ ದೇಶಗಳಲ್ಲಿ ಇದನ್ನ ಸೂಪರ್ ಫುಡ್ ಎನ್ನುವ ರೀತಿಯಲ್ಲಿ ಪರಿಚಯಿಸಲಾಗುತ್ತಿದೆ. ಮಾಂಸಾಹಾರಕ್ಕೆ ಪರ್ಯಾಯವಾಗಿರುವ ಆಹಾರ ಉತ್ಪನ್ನವು ಹಲಸಿನ ಹಣ್ಣಾಗಿದ್ದು, ಕ್ಯಾಲ್ಸಿಯಂ ಸೇರಿದಂತೆ ಹಲವು ರೀತಿಯ ಮಿನರಲ್ಸ್ಗಳನ್ನ ಈ ಹಣ್ಣು ಒಳಗೊಂಡಿದೆ. ಚಿಪ್ಸ್, ಸಿಹಿ ತಿನಿಸು ಸೇರಿದಂತೆ ಬಗೆ ಬಗೆಯ ಖಾದ್ಯಗಳಿಗೆ ಹೆಸರಾದ ಹಲಸಿನ ಹಣ್ಣಿನಿಂದ ಈಗ ಚಾಕೊಲೇಟ್ ಅನ್ನ ಅಭಿವೃದ್ಧಿಪಡಿಸಲಾಗಿದೆ. ಅಡಿಕೆ ಬೆಳೆಗಾರರ ಸಹಕಾರಿ ಸಂಸ್ಥೆಯಾದ ಕ್ಯಾಂಪ್ಕೋ ಈ ಹೊಸ ಪ್ರಯತ್ನಕ್ಕೆ ಮುಂದಾಗಿದ್ದು, ಈಗಾಗಲೇ ತಮ್ಮ ಜಾಕ್ ಫ್ರೂಟ್ ಚಾಕೊಲೇಟ್ಗಳನ್ನು ಸ್ಥಳೀಯ ಮಾರುಕಟ್ಟೆಗೆ ಪರಿಚಯಿಸಿದೆ. ಜಾಕ್ ಫ್ರೂಟ್ ಎಕ್ಲೇಸ್ ಹೆಸರಿನ ಮೂಲಕ ಈ ಚಾಕೊಲೇಟ್ ಕರ್ನಾಟಕ ಹಾಗೂ ಕೇರಳದ ಮಾರುಕಟ್ಟೆಗೆ ಬಿಡುಗಡೆಗೊಂಡಿದ್ದು, ಕೆಲವೇ ದಿನಗಳಲ್ಲಿ ಇದು ದೇಶದಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯವಾಗಲಿದೆ. ಈ ಹಿಂದೆ ಕೊಕ್ಕೋ ಬೆಳೆಗಾರ ಹಾಗೂ ಅಡಿಕೆ ಬೆಳೆಗಾರರ ಹಿತ ಕಾಯುತ್ತಿದ್ದ ಕ್ಯಾಂಪ್ಕೋ ಮುಂದಿನ ದಿನಗಳಲ್ಲಿ ಹಲಸಿನ ಹಣ್ಣಿನ ಬೆಳೆಗಾರರ ಹಿತ ಕಾಯಲು ಮುಂದಾಗಿದೆ. ಹಲಸಿನ ಹಣ್ಣನ್ನ ಸಂಸ್ಕರಿಸಿ ಅದರಿಂದ ನೀರಿನಾಂಶ ಹಾಗೂ ಎಣ್ಣೆಯಾಂಶಗಳನ್ನು ತೆಗೆದ ಬಳಿಕ ಹಣ್ಣನ್ನ ಪುಡಿ ಮಾಡಿ ಚಾಕೊಲೇಟ್ ಮಾಡಲಾಗುತ್ತಿದೆ. ಚಾಕೊಲೇಟ್ ಅನ್ನ ಹೆಚ್ಚಾಗಿ ಮಕ್ಕಳೇ ಉಪಯೋಗಿಸುವ ಕಾರಣ ಮಕ್ಕಳ ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರದಂತೆಯೂ ಈ ಚಾಕೊಲೇಟ್ ಅನ್ನ ತಯಾರಿಸಲಾಗಿದೆ. ಯಾವುದೇ ರಾಸಾಯನಿಕಗಳ ಬಳಕೆ ಮಾಡದೆ ನೈಸರ್ಗಿಕ ಹಣ್ಣನ್ನೇ ಬಳಸಿಕೊಂಡು ಈ ಜಾಕ್ ಫ್ರೂಟ್ ಚಾಕೊಲೇಟ್ ಅನ್ನ ತಯಾರಿಸಲಾಗಿದ್ದು, ಕ್ಯಾಂಪ್ಕೋದ ಈ ಪ್ರಯತ್ನ ಮುಂದಿನ ದಿನಗಳಲ್ಲಿ ಹಲಸಿನ ಹಣ್ಣು ಬೆಳೆಗಾರರಿಗೂ ಹೊಸ ಅವಕಾಶಗಳನ್ನು ತೆರೆದಿರಿಸಿದೆ. This was actually the brain child of our president, Mr. Kodiki. So he thought a superfood like jackfruit. Jackfruit is called a superfood. In fact, today jackfruit is supposed to be in European countries. It's being hyped as a kind of a substitute for non-veg, and it's supposed to be having all the special ingredients what the non-veg has. So it's a highly in carbohydrate and high in proteins and high in so many kinds of superfood things. So we thought a combination of jackfruit, a combination of with this cocoa would be the ultimate thing for the supplier. ಕಳೆದ 6 ತಿಂಗಳಿಂದ ಹಲಸಿನ ಹಣ್ಣಿನ ಚಾಕೊಲೇಟ್ ತಯಾರಿಸುವ ನಿಟ್ಟಿನಲ್ಲಿ ಕ್ಯಾಂಪ್ಕೋದಲ್ಲಿ ಹಲವು ಪ್ರಯೋಗಗಳನ್ನು ನಡೆಸಲಾಗಿದೆ. ಫಸ್ಟ್ ಟ್ರಯಲ್ ಅನ್ನ ಕಳೆದ ಜನವರಿಯಲ್ಲಿ ಮಾಡಲಾಗಿದ್ದು, ಎರಡನೇ ಟ್ರಯಲ್ ಅನ್ನ ಫೆಬ್ರವರಿಯಲ್ಲಿ ಮಾಡಲಾಗಿದೆ. ಸುಮಾರು 6 ತಿಂಗಳ ಬಳಿಕ ಇದೀಗ ಈ ಚಾಕೊಲೇಟ್ ಅನ್ನ ಎಲ್ಲಾ ಪ್ರಯೋಗಗಳ ಬಳಿಕ ಮಾರುಕಟ್ಟೆಗೆ ಪರಿಚಯಿಸಲಾಗಿದೆ. 1 ಟನ್ ಚಾಕೊಲೇಟ್ ಉತ್ಪಾದನೆಗೆ 100 ಕೆಜಿ ಡ್ರೈ ಮಾಡಲಾದ ಹಲಸಿನ ಹಣ್ಣಿನ ಚಿಪ್ಸ್ ಬೇಕಾಗುತ್ತದೆ. ಇದಕ್ಕೆ ಕೇರಳ ಹಾಗೂ ಕರ್ನಾಟಕದ ಸ್ವಾದಿಷ್ಟ ಹಲಸಿನ ಹಣ್ಣುಗಳನ್ನು ಬಳಕೆ ಮಾಡಲಾಗಿದೆ. ಮಾರುಕಟ್ಟೆಗೆ ಜಾರ್ನಲ್ಲಿ ಬಿಡುಗಡೆಗೊಳಿಸಲಾಗುತ್ತಿದೆ. ಒಂದು ಜಾರ್ನಲ್ಲಿ 80 ಚಾಕೊಲೇಟ್ ಪೀಸ್ ಇದ್ದು, ಒಂದು ಪೀಸ್ಗೆ ₹2 ದರ ಹಾಗೂ ಒಂದು ಜಾರ್ಗೆ ₹160 ದರ ನಿಗದಿಪಡಿಸಲಾಗಿದೆ. ಈ ಚಾಕೊಲೇಟ್ನಲ್ಲಿ %12 ಹಲಸಿನ ಹಣ್ಣಿನ ಅಂಶ, ಸಕ್ಕರೆ ಹಾಗೂ ಫ್ಯಾಟ್ ಅನ್ನ ಬಳಸಿ ಸಿದ್ಧಪಡಿಸಲಾಗಿದೆ. ಗರಿಷ್ಠ 9 ತಿಂಗಳವರೆಗೆ ಈ ಚಾಕೊಲೇಟ್ ಉಪಯೋಗಿಸಬಹುದಾಗಿದೆ. ಅಂದರೆ ಇಲ್ಲಿ ನಾವು ಈಗ ಉಪಯೋಗ ಮಾಡುವಂಥ ಹಲಸಿನ ಹಣ್ಣು ಇದು ವ್ಯಾಕ್ಯೂಮ್ ಫ್ರೈ ಆದದ್ದು. ಸೊ 1 kg ಈಗ ಸಾಧಾರಣ ಇದರಲ್ಲಿ 10% ನಾವು ಹಾಕ್ತೇವೆ. ಅಂದರೆ ಈಗ ಒಂದು ಟನ್ ಮಾಡಬೇಕಾದ್ರೆ 100 kg ಡ್ರೈ ಆದಂಥ ಹಲಸಿನ ಹಣ್ಣು ಬೇಕು ನಮಗೆ. 1 kg ಹಲಸಿನ ಹಣ್ಣು ಆಗಬೇಕಾದ್ರೆ ಡ್ರೈ ಆದದ್ದು, ಯಾಕಂದ್ರೆ 6 kg ಮಿನಿಮಮ್ ಹಸಿ ಬೇಕು. ಸೊ ನಾವು ತಿಂಗಳಿಗೆ ಒಂದು 25 ಟನ್ ಮಿನಿಮಮ್ 25 ಟನ್ ಅಂತ ಮಾಡಿದರು. ಸೊ 2.5 ಟನ್ ಅಂದರೆ ತಿಂಗಳಿಗೆ ನಮಗೆ ಕಡಿಮೆ ಅಂದರೆ ಒಂದು 15ರಿಂದ 20 ಟನ್ ಹಲಸಿನ ಹಣ್ಣು ಬೇಕಾಗ್ತದೆ. ಅಂದರೆ ಇದಕ್ಕೆ ಇದು ಲೋಕಲಲ್ಲಿ ನಮಗೆ ಅಷ್ಟು ಅವೈಲಬಿಲಿಟಿ ಸಿಗಬೇಕಾಗ್ತದೆ ಸಾಧಾರಣ. ಸೊ ನಮ್ಮ ಪ್ರಯತ್ನ ಇದೆ ಅದನ್ನು ಮಾಡ್ಬೋದು ಅಂತ. ಅದಕ್ಕೋಸ್ಕರ ಈಗ ಒಮ್ಮೆಲೆ ಎಲ್ಲ ಕಡೆಗೆ ಬೇಡ ಅಂತ ಹೇಳಿ ನಾವು ಕಾಲೊಂದು 2 ಜಿಲ್ಲೆಗೆ ಮಾತ್ರ ಈಗ ಹಾಕಿದ್ದೇವೆ.
ಅಡಕೆ ಹಾಗೂ ಕೊಕ್ಕೋ ಬೆಳೆಗಾರರಿಗೆ ಮಾತ್ರ ಸ್ಪಂದಿಸುತ್ತಿದ್ದ ಅಂತಾರಾಜ್ಯ ಸಹಕಾರಿ ಸಂಸ್ಥೆಯಾದ ಕ್ಯಾಂಪ್ಕೋ ಇದೀಗ ಹಲಸಿನ ಹಣ್ಣಿನ ಮೌಲ್ಯವರ್ಧನೆಗೂ ಮುಂದಾಗಿದೆ. ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಹಣ್ಣು ಬೆಳೆಯುವ ಕೃಷಿಕನಿಗೆ ವರದಾನವಾಗುವ ಸಾಧ್ಯತೆಯೂ ಇದೆ. ಅನಿಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.